ಮುಂದುವರಿಸ್ತಾರೆ. ಮಿರಾಮಾರಿಂದ ತಮ್ಮ ಪಯಣವನ್ನು ಮುಂದುವರಿಸಿದಂಥ ಅರ್ನೆಸ್ಟೋ ಮತ್ತು ಆಲ್ಬರ್ಟೋ ಅರ್ಜೆಂಟೈನಾದ ವಿವಿಧ ಸಿಟಿಗಳ ಮೂಲಕ ತಮ್ಮ ಪ್ರವಾಸವನ್ನು ಕೈಗೊಳ್ತಾರೆ. ಅವರು ಹಲವಾರು ತೊಂದರೆಗಳನ್ನ ಫೇಸ್ ಮಾಡ್ತಾರೆ. ಮೋಟ್ರ್ ಬೈಕ್ನ ತೊಂದರೆ, ಮತ್ತು ಎಲ್ಲಿ ಊಟ ಮಾಡೋದು ಅನ್ನೋದು, ಮತ್ತು ಎಲ್ಲಿ ನಿದ್ರೆ ಮಾಡೋದು, ಈ ರೀತಿಯ ತೊಂದರೆಗಳಿರುತ್ತೆ. ಅದನ್ನೆಲ್ಲ ಅವರು ಸಂತೋಷವಾಗಿಯೇ ಫೇಸ್ ಮಾಡ್ತಾ ಆ ಸ್ಟ್ರಗಲ್ನೆಲ್ಲ ಅವರು ಫೇಸ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡಿಸ್ ಪರ್ವತ ಶ್ರೇಣಿಯಲ್ಲಿ ಹತ್ತಿರ ಇರುವಂತಹ ಒಂದು ಕೆರೆಯ ಹತ್ತಿರ ಒಂದು ನೈಟ್ನ ಅವರು ಸ್ಪೆಂಡ್ ಮಾಡ್ತಾರೆ. ನಂತರ ಅವರು ಅಲ್ಲಿಂದ ಬಾರಿಲೋಕೆ ಅನ್ನೋ ಒಂದು ಪ್ಲೇಸಿಗೆ ಬರ್ತಾರೆ. ಅಲ್ಲಿ ಅವರಿಗೆ ಹಲವಾರು ಅನುಭವಗಳು, ಹೊಸ ಜನರ ಪರಿಚಯ ಇದೆಲ್ಲ ಸಿಗುತ್ತೆ. ಈ ಯುವಕರು ತಮ್ಮ ಸಾಹಸ ಯಾತ್ರೆಯಲ್ಲಿ ಈಗ ಚಿಲಿಗೆ ಹೋಗಬೇಕು ಅಂತ ಇರ್ತಾರೆ. ಇವರು ಬಾರಿಲೋಕೆಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ರಾತ್ರಿ ಕಳೆದು ಅಲ್ಲಿಂದ ಚಿಲಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಅಲ್ಲಿ ಒಂದು ಕಾರ್ಗೋ ಶಿಪ್ಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದರ ಹೆಸರು